ವಿಧಿವಶರಾದ ತನ್ನ ಸ್ವಂತ ತಂಗಿಯ ಅನಾಥ ಪ್ರಾಪ್ತ ಮಗಳಿಗೆ ನಿರಂತರ ಕಿರುಕುಳ ಹಾಗೂ ಮಾನಭಂಗಕ್ಕೆ ಯತ್ನಿಸಿದ ಆರೋಪದಲ್ಲಿ ವ್ಯಕ್ತಿಯೊಬ್ಬನ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ಸೇರಿದಂತೆ ಇತರ ಪ್ರಕರಣಗಳು ದಾಖಲಾಗಿದ್ದಾವೆ. ವೃದ್ಧ ಅಜ್ಜಿಯ ಜೊತೆಯಲ್ಲಿ ವಾಸವಾಗಿರುವ ಬಾಲಕಿ ತನ್ನ ತೋಟದಲ್ಲಿ ನೀರು ಹಾಯಿಸ್ತಾ ಇರುವ ಸ್ಪ್ರಿಂಕ್ಲರ್ ಸೆಟ್ ಮಾಡ್ತಾ ಇದ್ದ ಸಂದರ್ಭ ಆಕೆಯ ಸ್ವಂತ ಮಾವ ಜಾನ್ ಎಂಬಾತ ಬಂದು ಬಾಲಕಿಗೆ ಹಲ್ಲೆಯನ್ನು ನಡೆಸಿ, ನಾನು ನಿನ್ನನ್ನ ರೇಪ್ ಮಾಡ್ತೇನೆ ಅಂತ ನೀನು ಎಲ್ಲರೆದುರು ಹೇಳಿಕೊಂಡು ಬಂದಿದ್ದೀಯಾ, ಅದರಂತೆ ನಾನು ಈಗ ನಿನ್ನನ್ನು ನಿಜವಾಗಿಯೂ ರೇಪ್ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಮಾನಭಂಗಕ್ಕೆ ಯತ್ನಿಸಿ ಹಲ್ಲೆ ನಡೆಸಿರುವ ಬಗ್ಗೆ ದೂರಿನಲ್ಲಿ ವಿವರಿಸಲಾಗಿದೆ. ಮಾವನ ಈ ನೀಚ ಕೃತ್ಯಕ್ಕೆ ಹೆದರಿದ ಬಾಲಕಿ ಕಿರುಚಿದ್ದು, ಈ ವೇಳೆ ಆಕೆಯ ಅಜ್ಜಿ ಧಾವಿಸಿ ಬಂದಿದ್ದಾರೆ. ಜೊತೆಗೆ ತೋಟಕ್ಕೆ ಬಂದಿದ್ದ ಸಂತ್ರಸ್ತ ಯುವತಿಯ ಅಜ್ಜಿಗೂ ಆರೋಪಿ ಜಾನ್ ಕೈಯಿಂದ ಗುದ್ದಿ ತಲೆಗೆ ಹಲ್ಲೆಯನ್ನ ಮಾಡಿದ್ದಾನೆ. ಈ ವೇಳೆ ಸ್ಥಳೀಯ ನೆರೆಕರೆಯ ಸಂಬಂಧಿಕ ಮಂದಿ ಘಟನಾ ಸ್ಥಳಕ್ಕೆ ಬಂದಿದ್ದು, ಆರೋಪಿಯ ಪತ್ನಿ ಶಿಕ್ಷಕಿಯಾಗಿರುವಂತಹ ಜೆನ್ಸಿ ಎಂಬಾಕೆಯು ಬಾಲಕಿಗೆ ಹಲ್ಲೆಯನ್ನ ಮಾಡಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ಸಂತ್ರಸ್ತ ಬಾಲಕಿ ಪುತ್ತೂರು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದು, ಆಕೆಯು ನೀಡಿದ ದೂರಿನಂತೆ ಕಡಬ ಪೊಲೀಸರು ಆರೋಪಿ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದು, ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೆಲವು ತಿಂಗಳ ಹಿಂದೆ ಆರೋಪಿ ಜಾನ್ಸನ್ ಹಾಗೂ ಆತನ ಪತ್ನಿ ಜೆನ್ಸಿ ತನ್ನ ಮೇಲೆ ಹಲ್ಲೆಯನ್ನು ನಡೆಸಿರುವ ಮತ್ತು ತನಗೆ ಜೀವ ಬೆದರಿಕೆ ಇರುವ ಬಗ್ಗೆ ಬಾಲಕಿ ಜಿಲ್ಲಾ ಪೊಲೀಸ್ ಎಸ್ಪಿಗೂ ದೂರನ್ನ ನೀಡಿದ್ಲು.